ಆದ್ರೆ ಇದೀಗ ನೀವು ಏನ್ ನೋಡ್ತಾ ಇದ್ದೀರಾ, ಇದು ಪ್ರಸ್ತುತ ಇರುವಂತಹ ಶಿವಾಜಿ ಚಿತ್ರಮಂದಿರದ ಪಳೆಯುಳಿಕೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮೊಟ್ಟ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ ತೆರೆ ಕಂಡಿದ್ದು ಇದೇ ಚಿತ್ರಮಂದಿರದಲ್ಲಿ, ಇದೇ ಶಿವಾಜಿ ಚಿತ್ರಮಂದಿರದಲ್ಲಿ ರಜನಿಕಾಂತ್ ಅವರು ಬಟ್ಟೆ ಹರಿಕೊಂಡು ಅಣ್ಣವರ ಸಿನಿಮಾವನ್ನ ವೀಕ್ಷಿಸಿದ್ದಾರೆ ಎನ್ನುವುದು. ಕನ್ನಡದ ಮೊಟ್ಟ ಮೊದಲ ವರ್ಣರಂಜಿತ ಸಿನಿಮಾ ಅಮರಶಿಲ್ಪಿ ಜಗಣಾಚಾರಿ ಸಿನಿಮಾ ತೆರೆ ಕಂಡಿದ್ದು ಇದೇ ಶಿವಾಜಿ ಚಿತ್ರಮಂದಿರದಲ್ಲಿ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಶಿವಾಜಿ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಶಿವಾಜಿ ಚಿತ್ರಮಂದಿರ ಅಂತ ಹೇಳಿದ್ರೆ ಒಂದಿಷ್ಟು ಮಂದಿಗೆ ಗೊತ್ತಿರಬಹುದು, ಮತ್ತೊಂದಿಷ್ಟು ಮಂದಿಗೆ ಗೊತ್ತಿಲ್ಲದೆ ಇರಬಹುದು. ಬೆಂಗಳೂರಿನ ಅತ್ಯಂತ ಹಳೆಯ ಚಿತ್ರಮಂದಿರಗಳ ಪೈಕಿ ಈ ಚಿತ್ರಮಂದಿರ ಕೂಡ ಒಂದು. ಆದರೆ ಈ ಚಿತ್ರಮಂದಿರ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇಲ್ಲ, ಬದಲಾಗಿ ಈ ಚಿತ್ರಮಂದಿರದ ಕಟ್ಟಡ ಹಾಗೇ ಇದೆ. ಆದರೆ ಈ ಚಿತ್ರಮಂದಿರದ ಮುಂಭಾಗವೆಲ್ಲ ಅಂಗಡಿಗಳು ತೆರೆದುಕೊಂಡಿದೆ. ಹೀಗಾಗಿ ಈ ಚಿತ್ರಮಂದಿರ ಸಡನ್ ಆಗಿ ಗೋಚರವಾಗುವುದಿಲ್ಲ. ಇದೀಗ ನೀವು ಪರದೆಯಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ಶಿವಾಜಿ ಚಿತ್ರಮಂದಿರ. ರಾಜಧಾನಿ ಬೆಂಗಳೂರಿನ ಜೆಸಿ ನಗರದಲ್ಲಿರುವಂತಹ ಚಿತ್ರಮಂದಿರ ಇದು. ಇದೀಗ ನೀವು ಪರದೆ ಮೇಲೆ ನೋಡ್ತಾ ಇದ್ದೀರಾ, ಇದು ಅಂದಿನ ವೈಭವದ ಚಿತ್ರಮಂದಿರ. ಆದರೆ ಇದೀಗ ನೀವು ಏನು ನೋಡ್ತಾ ಇದ್ದೀರಾ, ಇದು ಪ್ರಸ್ತುತ ಇರುವಂತಹ ಶಿವಾಜಿ ಚಿತ್ರಮಂದಿರದ ಪಳೆಯುಳಿಕೆ. ಪಳೆಯುಳಿಕೆ ಅಂತ ನಾವು ಯಾಕೆ ಹೇಳ್ತಿದ್ದೀವಿ ಅಂತಾದರೆ, ಈ ಚಿತ್ರಮಂದಿರ ಪ್ರಸ್ತುತ ಇರೋದು ಕೇವಲ ಅರ್ಧ ಭಾಗವಷ್ಟೇ, ಇನ್ನರ್ಧ ಭಾಗವನ್ನ ಕೆಡವಲಾಗಿದೆ. ಈ ಚಿತ್ರಮಂದಿರದ ವಿಶೇಷ ಅಂತ ಹೇಳಿದ್ರೆ, ಈ ಚಿತ್ರಮಂದಿರದ ಮೇಲ್ಗಡೆ ಶಿವಾಜಿ ಮಹಾರಾಜರು ಕುದುರೆ ಸವಾರಿ ಮಾಡುವಂತಹ ಒಂದು ಪ್ರತಿಮೆ ಇದೆ. ಇದೇ ಈ ಚಿತ್ರಮಂದಿರದ ಹೈಲೈಟ್. ಈ ಶಿವಾಜಿ ಪ್ರತಿಮೆ ಏನಿದೆಯೋ ಹಿಂದೆ ಇದು ಮಧ್ಯಭಾಗದಲ್ಲಿತ್ತು. ಆದರೆ ಪ್ರಸ್ತುತ ಈ ಶಿವಾಜಿ ಪ್ರತಿಮೆಯನ್ನ ಬಲಭಾಗದ ಅಂಚಿನಲ್ಲಿ ನೀವು ಕಾಣಬಹುದು. ಅಂದ್ರೆ ಪ್ರಸ್ತುತ ಈ ಚಿತ್ರಮಂದಿರ ಕೇವಲ 60% ಉಳ್ಕೊಂಡಿದೆ. ಮಿಕ್ಕುಳಿದ 40% ಚಿತ್ರಮಂದಿರವನ್ನ ಕೆಡವಲಾಗಿದೆ. ಒಂದು ಕಾಲದಲ್ಲಿ ಚಿತ್ರಮಂದಿರವಾಗಿದ್ದಂತಹ ಈ ಕಟ್ಟಡ ಪ್ರಸ್ತುತ ಅದ್ಯಾವುದೋ ಗೋದಾಮೋ ಅಥವಾ ಅಲ್ಲಿ ಏನೋ ಖಾಸಗಿ ಕೆಲಸಕ್ಕಾಗಿ ಇದನ್ನ ಉಪಯೋಗಿಸಲಾಗುತ್ತಿದೆ. ಒಂದು ಕಾಲದಲ್ಲಿ ಪಕ್ಕಾ ತಮಿಳು ಸೆಂಟರ್ ಆಗಿದ್ದಂತಹ ಶಿವಾಜಿ ಚಿತ್ರಮಂದಿರ ಬೆರಳೆಣಿಕೆಯ ಕನ್ನಡ ಚಿತ್ರಗಳನ್ನು ಕೂಡ ಪ್ರದರ್ಶಿಸಿತ್ತು. ವಿಶೇಷ ಅಂತ ಹೇಳಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮೊಟ್ಟ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ ತೆರೆ ಕಂಡಿದ್ದು ಇದೇ ಚಿತ್ರಮಂದಿರದಲ್ಲಿ. ಅಷ್ಟೇ ಅಲ್ಲದೆ ಸಂಧ್ಯಾರಾಗ, ರಂಗಮಹಲ್ ರಹಸ್ಯ, ನಮ್ಮ ಮಕ್ಕಳು, ಎಮ್ಮೆ ತಮ್ಮಣ್ಣ, ಹೀಗೆ ಅನೇಕ ಸಿನಿಮಾಗಳು ಇದೇ ಚಿತ್ರಮಂದಿರದಲ್ಲಿ ಭರ್ಜರಿಯಾದಂತಹ ಪ್ರದರ್ಶನವನ್ನು ಕಂಡಿದೆ. ಇನ್ನು ಬಹುಮುಖ್ಯವಾಗಿ ಕನ್ನಡದ ಮೊಟ್ಟ ಮೊದಲ ವರ್ಣರಂಜಿತ ಸಿನಿಮಾ ಅಮರಶಿಲ್ಪಿ ಜಗಣಾಚಾರಿ ಸಿನಿಮಾ ತೆರೆ ಕಂಡಿದ್ದು ಇದೇ ಶಿವಾಜಿ ಚಿತ್ರಮಂದಿರದಲ್ಲಿ. ಈ ಸಿನಿಮಾ ಏಪ್ರಿಲ್ 17, 1964 ಬಿಡುಗಡೆಯಾಗಿತ್ತು. ಬೆಂಗಳೂರಿನ ಇದೇ ಶಿವಾಜಿ ಚಿತ್ರಮಂದಿರದಲ್ಲಿ 19 ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಇದು ಈ ಚಿತ್ರಮಂದಿರದ ಒಂದು ದಾಖಲೆ. ಉಳಿದಂತೆ MGR, ಶಿವಾಜಿ ಗಣೇಶನ್ ಸೇರಿದಂತೆ ಅನೇಕ ತಮಿಳು ನಟರ ಚಿತ್ರಗಳಿಗೆ ಈ ಚಿತ್ರಮಂದಿರ ತನ್ನ ಪರದೆಯನ್ನ ನೀಡಿದೆ. ನಮ್ಮ ಅಣ್ಣವರ ಅದ್ಯಾವುದೋ ಒಂದು ಸಿನಿಮಾ ತೆರೆ ಕಂಡಿತ್ತಂತೆ. ಆ ಸಂದರ್ಭದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಏನಿದ್ದಾರೆ, ಅವರು ನಮ್ಮ ಅಣ್ಣವರ ದೊಡ್ಡ ಅಭಿಮಾನಿ. ಆ ಕಾಲದಲ್ಲಿ ಕಂಡಕ್ಟರ್ ಆಗಿದ್ದಂತಹ ಕಾಲಘಟ್ಟದಲ್ಲಿ ನಮ್ಮ ಅಣ್ಣವರ ಸಿನಿಮಾವನ್ನ ಇದೇ ಶಿವಾಜಿ ಚಿತ್ರಮಂದಿರಕ್ಕೆ ಬಂದು ಕ್ಯೂನಲ್ಲಿ ನಿಂತು ಬಟ್ಟೆ ಹರ್ಕೊಂಡು ಸಿನಿಮಾವನ್ನ ನೋಡಿದ್ರಂತೆ. ಅದೆಲ್ಲೋ ಒಂದು ಸಂದರ್ಶನದಲ್ಲಿ ಅಥವಾ ಯಾವುದೋ ಒಂದು ಪೇಪರ್ ಕಟ್ಟಿಂಗಲ್ಲೋ ಏನೋ ನೋಡಿದಂಥ ನೆನಪು. ಇದೇ ಶಿವಾಜಿ ಚಿತ್ರಮಂದಿರದಲ್ಲಿ ರಜನಿಕಾಂತ್ ಅವರು ಬಟ್ಟೆ ಹರ್ಕೊಂಡು ಅಣ್ಣವರ ಸಿನಿಮಾವನ್ನ ವೀಕ್ಷಿಸಿದ್ದಾರೆ ಅನ್ನೋದು. ಇನ್ನು ಆ ಕಾಲದಲ್ಲಿ 50, 60 ದಶಕದಲ್ಲಿ ಬೆಂಗಳೂರಿನಾದ್ಯಂತ ಟೆಂಟ್ಗಳದ್ದೇ ಅಬ್ಬರ. ತುಂಬ ಸಿಕ್ಕಾಪಟ್ಟೆ ಟೆಂಟ್ ಚಿತ್ರಮಂದಿರಗಳಿತ್ತು. ಆ ಕಾಲದಲ್ಲಿ ಬಾಲ್ಕನಿ ಹೊಂದಿದಂತಹ ಒಂದು ಚಿತ್ರಮಂದಿರ ಅಂತ ಹೇಳಿದ್ರೆ ಅದರ ವೈಭೋಗನೇ ಬೇರೆ. ಅಂತ ಕಾಲಘಟ್ಟದಲ್ಲಿ ಆ ಕಾಲಕ್ಕೆ ಒಂದು ಸುಸಜ್ಜಿತವಾದಂತಹ ಚಿತ್ರಮಂದಿರ ಇತ್ತು, ಅದು ಶಿವಾಜಿ ಚಿತ್ರಮಂದಿರ. ಇನ್ನು ಈ ಚಿತ್ರಮಂದಿರ 1990 ದಶಕದಲ್ಲೇ ಕಣ್ಮುಚ್ಚಿತು. ಸಿನಿಮಾ ಪ್ರದರ್ಶನ ರದ್ದಾಗಿ 30 ವರ್ಷಗಳೇ ಕಳೆದರೂ ಕಟ್ಟಡ ಇನ್ನೂ ಕೂಡ ಹಾಗೇ ಇದೆ. ಆದರೆ ಇಲ್ಲಿ ಚಿತ್ರವನ್ನ ಪ್ರದರ್ಶನ ಮಾಡಲಾಗ್ತಾ ಇಲ್ಲ. ಸಾಧ್ಯವಾದರೆ ಮುಂದಿನ ಯಾವುದಾದ್ರೂ ಒಂದು ಎಪಿಸೋಡ್ನಲ್ಲಿ ಈ ಚಿತ್ರಮಂದಿರದ ಒಳಗಡೆ ಏನಿದೆ ಅನ್ನೋದ್ರ ಬಗ್ಗೆ
ಪ್ರೇಕ್ಷಕರಿಗೆ ತಿಳಿಸುವಂತ ಕಾರ್ಯಕ್ಕೆ ಮುಂದಾಗ್ತೀವಿ. ಎಲ್ಲದಕ್ಕೂ ಕಾಲನೇ ಉತ್ತರಿಸಬೇಕು. ನಮಸ್ಕಾರ. ಆದ್ರೆ ಇದೀಗ ನೀವು ಏನ್ ನೋಡ್ತಾ ಇದ್ದೀರಾ, ಇದು ಪ್ರಸ್ತುತ ಇರುವಂತಹ ಶಿವಾಜಿ ಚಿತ್ರಮಂದಿರದ ಪಳೆಯುಳಿಕೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮೊಟ್ಟ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ ತೆರೆ ಕಂಡಿದ್ದು ಇದೇ ಚಿತ್ರಮಂದಿರದಲ್ಲಿ, ಇದೇ ಶಿವಾಜಿ ಚಿತ್ರಮಂದಿರದಲ್ಲಿ ರಜನಿಕಾಂತ್ ಅವರು ಬಟ್ಟೆ ಹರಿಕೊಂಡು ಅಣ್ಣವರ ಸಿನಿಮಾವನ್ನ ವೀಕ್ಷಿಸಿದ್ದಾರೆ ಎನ್ನುವುದು. ಕನ್ನಡದ ಮೊಟ್ಟ ಮೊದಲ ವರ್ಣರಂಜಿತ ಸಿನಿಮಾ ಅಮರ ಶಿಲ್ಪಿ ಜಗಣಾಚಾರಿ ಸಿನಿಮಾ ತೆರೆ ಕಂಡಿದ್ದು ಇದೇ ಶಿವಾಜಿ ಚಿತ್ರಮಂದಿರದಲ್ಲಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.